ಇನ್ಸ್ಪೈರಿಂಗ್ ವರ್ಲ್ಡ್ ಹಾಯ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಇನ್ಸ್ಪೈರಿಂಗ್ ಎಂಚೊಲ್ಲರು ಚಾ ಪರಿಹಾರ ದಾದ ಸ್ಪೆಷಲ್ ಇನಿ ರಜೆನೆ ಬೇಲೆಗ ಅಯ್ಯೋ ಬಿಸಿ ಬಿಸಿ ಅಲ್ಪ ಎಂಗನಲ್ಪ ಜಾತ್ರೆ ಮದಿಮೆದಾಗ ಹೋಜಿ ಅಂಚ ಪೂರ ಅಕ್ಕನ ಮಗಲ ಮದಿಮೆದಾಗ ಹೋಜಿ ಪೂರ ಬಿಸಿ ಬಿಸಿ ಉಲ್ಲ ನಾನೆಲ್ಲ ಸೋಮವಾರ ತಮ್ಮನುಂಡ ಐದಕ್ಕ ಮದಿಮೆದ ಒಂಜಿ ಮುಂಜುನು ಐದಕ್ಕ ಎಲ್ಲೆ ಇಂಕಲ ಬೆನ್ನಿ ನಾಗಮಂಡಲ ಬಕ್ಕ ಎಲ್ಲ ಜಾರಂದೆ ಕೋಲ ಐದಕ್ಕ ಆಂಡ್ ಐದಕ್ಕ ಪೂರ ಬಿಸಿ ಬಿಸಿ ಆಂಡ್ ಬಕ್ಕ ಪೂರ ಚೂರು ಪುಡ್ಸೋತು ಉಂಡಪ್ಪ ಐದು ಪಕ್ಕ. ಓ ಅಂಚ ಓಕೆ ಓಕೆ ಅಂದ್ ಟಿವಿ ಬಂದ್ರು TV17 ಹಾಯ್ ವೆಲ್ಕಮ್ ಟು ಲೈವ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. TV17 ಕಾಫಿ ಕಾಫಿ ಕುಡಿಯುವುದಿಲ್ಲ ಅಲ್ಲ, ಕಾಲೇಜ್ಗೆ ರಜೆಯಾ? ಇನ್ಸ್ಪೈರಿಂಗ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಕಮೆಂಟ್ ಬರ್ತಾ ಇಲ್ಲ, ಎಲ್ಲಿ ಹೋಯ್ತು ಕಮೆಂಟ್ ಎಲ್ಲ? ಕಾಫಿ ಕಾಫಿ ಕೊಡ್ತೇನೆ ನಿಂದೆ, ಕಾಫಿ ಕೊಡ್ತೇನೆ. ಹೌದೌದು, ನಾನು ಕಾಫಿ ಕುಡಿತಾ ಇದ್ದೇನೆ ಈಗ. ಇಲ್ಲಿ ಕೇಳುದಿಲ್ಲ, ಶಬ್ದ ಬರುದಿಲ್ಲ. ಮೇಲೆ ಕೆಳಗೆ ಮಾಡ್ತಾ ಇದ್ದೇನೆ ಈಗ ಕಾಫಿಯನ್ನು ಇಟ್ಕೊಂಡು. ಪಾರ್ಟಿ ಬೇಕಾ? TV17 ಇನ್ಸ್ಪೈರಿಂಗ್ ಪಾರ್ಟಿ ಬೇಕಾ? ಹೌದು, ಪಾರ್ಟಿ ದಾದೈತ ಪಾರ್ಟಿ. ಯಾವ್ದ್ರ ಪಾರ್ಟಿಯಾ? ಹಾಯ್ ಟಿವಿ ಅಂತ ಹೇಳ್ತಾ ಇದ್ದಾರೆ ಇನ್ಸ್ಪೈರಿಂಗ್. ಬೇಡಂತೆ ಇನ್ಸ್ಪೈರಿಗೆ ಪಾರ್ಟಿ ಬೇಡಂತೆ. ಶಾಲಿನಿ ಸಿಸ್ಗೆ ಪಾರ್ಟಿ ಬರ್ಚಿಗೆ. ಶಾಲಿನಿ ಸೀರ್ ಪಾರ್ಟಿಗೆ ನಾ ಬೋರ್ಡ್ ಪನೋಡಿ ಬರ್ಚಿ ಬಂಡವಲ್ಲಿ ಪಾರ್ಟಿ ತಿಕ್ಕುನೆ ಬಾರಿ ಬಂಗೋಗು. TV17 ಇನ್ಸ್ಪೈರಿಂಗ್ ಊಟ ಅಂತ ಕೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ TV17. ಇನ್ನು ಯಾವುದು, ಇನ್ನು ಚಹಾ ಕುಡಿದು ಊಟ ಮಧ್ಯಾಹ್ನ ಆಗಿದೆ ಅಲ್ವಾ ಇನ್ಸ್ಪೈರ್? ಅತಿ ಶಾಲಿನಿ ಸಿಸ್ ಊಟ ಯಾಪದ ಊಟ? ಇನ್ಸ್ಪೈರಿಂಗ್ ಯಾಕೆ ಬೇಡ ಅಂತ ಕೇಳ್ತಾ ಇದ್ದಾರೆ TV17. ಅಂದಿಯೇ ಬೊಡ್ಚಿ ಬಂಡ ಬಳಿ ಪಾರ್ಟಿಗೆ ನಾ ಬೋರ್ಡ್ ಪನೋಡು. ಈಗ ಬಂದೆ ಬರೋದಿಲ್ಲ, ದೂರ ಪೋಂದುಲ್ಲ ಶಾಲಿನಿ ಸಿಸ್. ಓಕೆ ಓಕೆ, ಪೋದು ಬಲೆ ಹೋಗಿ ಬನ್ನಿ ಶಾಲಿನಿ ಸಿಸ್. ದಾದನ ಬೇಲೊಳ್ಳು ತೋಜೋಡು ಈಗ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಬೇಗ ಬನ್ನಿ ಶಾಲಿನಿ ಸಿಸ್. ಆನ್ ಉಪ್ಪೆ ಇರು ಪಾತಿರ್ಲೆ ಪನೊಂದುಲ್ಲೇರು ಹಂದು ಪಾತಿರ್ವೆ ಅನ್ ಪಾತಿರ್ವೆ ಬಿಸಿಯಾ? ಪಾರ್ಟಿ ಅಂದ್ರೆ ಆಸೆ, ಹೌದೌದು. ಯಾರಿಗೆ ಆಸೆಯಾ TV17? ನನಗೆ ಪಾರ್ಟಿ ಅಂದ್ರೆ ಆಸೆ ಇಲ್ಲ ಆಯ್ತಾ. ಯಾರಾದ್ರೂ ಪಾರ್ಟಿ ಕೊಡ್ತೇನೆ ಅಂತ ಹೇಳಿದ್ರೆ ನಾವು ಯಾಕೆ ಬೇಡ ಅನ್ಬೇಕಲ್ವಾ? 17 ಇನ್ಸ್ಪೈರಿಂಗ್ ಆನ್ ಇಟ್ಟಿದ್ದಾರೆ ಅಂತೆ, ಸ್ವಲ್ಪ ಕೆಲಸ ಉಂಟಂತ ಹೇಳಿದ್ರು TV17.
ನನಗೆ ಪಾರ್ಟಿ ಅಂದರೆ ಆಸೆ ಇಲ್ಲ. ಹೌದೌದು ಶಾಲಿನಿ ಸಿಸಿಗೆ ಆಸೆ ಇಲ್ಲ ಪಾರ್ಟಿ ಅಂದರೆ. ನಾನು ಹೇಳಿದ್ದು ಕೊಡುವಾಗ ಕೊಡುವವರು ಇರಬೇಕಾದ್ರೆ ನಮಗೆ ತಗೊಳ್ಳಿಕ್ಕೆ ಏನು ಅಂತ ಹೇಳುದು ನಾನು. ಮಾಮಿ ಎಂಕ್ ಪಾರ್ಟಿ ಕೊರ್ಲೆ ಕೊರ್ಕ ಎಸ್ ವಿ ಅಗ್ರಿಕಲ್ಚರ್ ಅವ್ರು ಬಂದರು. ಹಾಯ್ ಅಂತ ಹೇಳಿದೆ. ಹಾಯ್ ಎಸ್ ವಿ ಚಾನಲ್ ಉಂಟಾ ನಿಮ್ಮದು? ಎಸ್ ಅವರೇ ಚಾನಲ್ ಉಂಟಾ? ಲೈಕ್ 3 ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಅಂತ ಹೇಳ್ತಿದ್ದಾರೆ. ಅಗ್ರಿಕಲ್ಚರ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಡಿ.ಜಿ. ಗೌಡ ಲಾಕ್ಸ್ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಡಿ.ಜಿ. ಗೌಡ ಅವರೇ, ವೆಲ್ಕಮ್ ಟು ಮೈ ಲೈವ್. ಎಸ್ ಅವರೇ ಓದಿ ತಂಪು ಅವನು ನೆಟ್ವರ್ಕ್ ಇಜ್ಜಿ ಅಂದ್ ಎಂಕ್ಲ ನೆಟ್ವರ್ಕ್ ಹೊರ ಒಪ್ಪುಜಿ ಗಡಿ ರೀಕನೆಕ್ಟ್ ಆಪುಂಡು, ಗಡಿ ಡಿಸ್ಕನೆಕ್ಟ್ ಆದ್ರೆ ರೀಕನೆಕ್ಟ್ ಆಪುಂಡು. ಏನೇ ನೆಟ್ವರ್ಕ್ ಇಜ್ಜಿ ಅಂದ್ ಗಡಿ ಉಂಟುಂಡು ಎಂಚೆ ಅಂದಿ ಗೊತ್ತಾಪುಜಿ ಮಾರ್ರೆ ನೆಟ್ವರ್ಕ್ದ. ಒಂಜಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಸರಿ ಕೊಡ್ತುಂಡು. ಸೂಪರ್ ಅಂತ ಹೇಳ್ತದೆ. ಥ್ಯಾಂಕ್ ಯು. ಇರೇಕು ಪನ್ನಿ ಒಂದೊಂದು ಎಂಕೆ ಗೊತ್ತಯ್ಯ ನೀರಿನ ಮೆಸೇಜ್ ಎಂಕಂದು ಫಸ್ಟ್ ಓದಿಲ್ಲ ಕಾಂಡೆ ಬಕ್ಕ ಗೊತ್ತಾಣಿ ಎಂಕೆ ನೆಟ್ವರ್ಕ್ ಇಜ್ಜಿ. TV17 ಪೋಯರಾ? TV17 ಹೋದ್ರಾ? ಅಲ್ಲಿ ಎన్ని రాదని ಗೊತ್ತಿಜ್ಜಿ. వీడియోలో ఏది టైం తాగుండు కూతుండే మంచి వీడియో అప్లోడ్ ಮಾಡ್ತಾರಲ್ಲ ಶಾರ್ಟ್ ಲಂಜನೆ ಶಾರ್ಟ್ ಅಪ್ಲೋಡ್ ಆಪುಜಿ. ಲೈಕ್ ಡನ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಡಿ.ಜಿ. ಗೌಡ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯ್ತಾ? ಯಾರೆಲ್ಲ ಕಾಫಿ ಕುಡಿತೀರಾ? ಸಾಯಂಕಾಲ ಕಾಫಿ ಕುಡಿಯೋರ್ದು ಕಾಫಿ ಆಯ್ತಾ? ಟೀ ಕುಡಿದವರು ಟೀ ಆಯ್ತಾ? ಬೂಸ್ಟ್ ಕುಡಿಯೋರ್ದು ಬೂಸ್ಟ್ ಆಯ್ತಾ ಅಂತ ಹೇಳಿ. ನಾಗೇಶ್ BMS ಅವ್ರು ಬಂದ್ರು. ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದೆ. ನಮಸ್ತೆ ನಾಗೇಶ್ ಬ್ರೋ, ಹೇಗಿದ್ದೀರಾ ನಾಗೇಶ್ ಬ್ರೋ? ವೆಲ್ಕಮ್ ಟು ಮೈ ಲೈವ್. ಎಂತ ಅಕ್ಕ ಸಮಾಚಾರ? ಏನಿಲ್ಲ ನಾಗೇಶ್ ಬ್ರೋ, ನಿಮ್ದೆ ಎಲ್ಲ. ಇವತ್ತಿನ ವಿಶೇಷ ಏನು? ಇವತ್ತು ನಮ್ಮ ಊರಿನಲ್ಲಿ ನಾಗಮಂಡಲ ಉಂಟು. ನನಗೆ ರಾತ್ರಿ ನಾಗಮಂಡಲ, ಹಾಗೆ ನಾಗಮಂಡಲಕ್ಕೆ ಹೋಗ್ಲಿಕ್ಕೆ ಉಂಟು. ಅದೇ ವಿಶೇಷ, ಇವತ್ತಿನ ವಿಶೇಷ.
ನೀವು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಯಿತು ನಮಗೆ. ಧನ್ಯವಾದಗಳು ಅಕ್ಕ. ಥ್ಯಾಂಕ್ ಯು ನಾಗೇಶ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನಮ್ಮದು ವಿಡಿಯೋ ಎಲ್ಲ ನೋಡ್ತಾ ಇರ್ತೀರಲ್ಲ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ನಿಮಗೆ ಕೂಡ. ಅದೇ ಯಾರಾದರೂ ನಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿದರೆ ನಮಗೆ ಕೂಡ ಆಗ್ತದೆ ಅವರ ವಿಡಿಯೋ ನೋಡುವ ಅಂತ. ಇಲ್ಲದಿದ್ದರೆ ತುಂಬ ಹುಡುಕ್ಬೇಕು, ಇವರ ಚಾನಲಲ್ಲಿ ಉಂಟು ಅಂತ. ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿದ ತಕ್ಷಣ ನಾವು ಕೂಡ ನಿಮ್ಮ ಚಾನಲನ್ನು ಒಮ್ಮೆ ವಿಸಿಟ್ ಮಾಡ್ತೇವೆ, ಆಗ ವಿಡಿಯೋ ಕೂಡ ನೋಡ್ತೇವೆ. ಹಾಗೆ ನಮಗೆ ಸುಲಭ ಆಗ್ತದೆ. ಅದಕ್ಕೆ ನಾನು ಹೇಳೋದು, ಯಾರಾದರೂ ಬಂದರೆ ಒಂದು ಕಮೆಂಟ್ ಹಾಕಿಬಿಡಿ, ಆಗ ನಿಮ್ಮದು ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ಎಲ್ಲ ನೋಡಲಿಕ್ಕೆ ತುಂಬ ಸುಲಭ ಆಗ್ತದೆ ಅಂತ. ಇಲ್ಲದಿದ್ದರೆ ಎಲ್ಲಿ ಹುಡುಕುದು, ಮತ್ತೆ ನೆನಪಿರುವುದಿಲ್ಲ ಕೆಲವರದ್ದು ಹೆಸರೆಲ್ಲ ಚಾನಲ್ದು, ಹಾಗೆ ಆಗ್ತದೆ. ಅದಕ್ಕೆ ಲೈವಿಗೆ ಬಂದಾಗ ಒಂದು ಕಮೆಂಟ್ ಹಾಕಿದರೆ ನಮಗೆ ಕೂಡ ಸುಲಭ ಆಗ್ತದೆ ಅವರ ಚಾನಲ್ಗೆ ಹೋಗಿ. ಮತ್ತು ಒಬ್ಬರೊಬ್ಬರು ವಿಡಿಯೋ ನೋಡಿ ಕೂಡ ನಾವು ಸಪೋರ್ಟ್ ಮಾಡ್ಬೋದಲ್ಲ. ಹಾಗೆ ಸೂಪರ್ ಅಂತೇಳಿ ಸಪೋರ್ಟಿಂಗಲ್ಲಿದ್ದಾರೆ. ನಿಮ್ಮಲ್ಲಿ ನಾಗಮಣ ತುಂಬ ಶ್ರದ್ಧೆಯಿಂದ, ತುಂಬ ಖುಷಿ. ಹೌದೌದು, ತುಂಬ ಶ್ರದ್ಧೆಯಿಂದ ಆಚರಿಸ್ತಾರೆ. ಊರಿನವರೆಲ್ಲ ಇದು ವೆಜ್ಜಲ್ಲಿದ್ದಾರೆ ಎಲ್ಲರೂ ಕೂಡ. ನಾವು ಕೂಡ ವೆಜ್ಜಲ್ಲಿದ್ದೇವೆ. ಇಲ್ಲದಿದ್ದರೆ ನಾವು ವೆಜ್ ತಿನ್ನೋದು ತುಂಬ ಕಡಿಮೆ. ಬ್ರಹ್ಮಕಲಶ ಮತ್ತು ನಾಗಮಂಡಲ ಆಯ್ತಲ್ಲ, ಹಾಗೆ ತುಂಬ ದಿನದಿಂದ ವೆಜ್ಜಲ್ಲಿದ್ದೇವೆ ನಾವು ಕೂಡ ಎಲ್ಲ. ಇನ್ನು ನಾಳೆಯಿಂದ ಇಲ್ಲದ್ರೆ ನಾಳ್ದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡೋದು ನಾನ್ ವೆಜ್. ಇಲ್ಲಿ ಊರಿನವರೆಲ್ಲ ಬಿಡ್ತಾರೆ, ತರಕಾರಿ ತಿಂತಾರೆ ಎಲ್ಲರೂ, ನಾನ್ ವೆಜ್ ಬಿಡ್ತಾರೆ, ಮೀನು ಮಾಂಸ ಎಲ್ಲ ಬಿಡ್ತಾರೆ. ನಿಮ್ಮ ವಿಡಿಯೋ ನೋಡಿದೆ, ಒಂದು ಅಜಿತನ ಫೋಟೋ ನೋಡಿದೆ, ತುಂಬ ಖುಷಿ ಆಯಿತು. ಹೌದೌದು, ಅದು ಅಭ್ಯುದಯ ಭಾರತೀಯ ಸೇವಾ ಟ್ರಸ್ಟ್ನವರು ಫುಡ್ ಫಾಲ್ಸ್ ಥೆರಪಿ ಅಂತ ಒಂದು ಆಯೋಜಿಸಿದ್ರು. ಅಲ್ಲಿ ಯಾವುದೇ ಪ್ರೋಗ್ರಾಮ್ ಆದರೂ ಕೂಡ ನಾವು ಹೋಗ್ತೇವೆ. ಹಾಗೆ ತುಂಬ ಒಳ್ಳೆ ಪ್ರೋಗ್ರಾಮನ್ನು ಮಾಡ್ತಾರೆ. ಅಂದರೆ ಸಮಾಜಕ್ಕೆ ಒಳಿತಾಗುವಂಥದ್ದು, ಜನಸಾಮಾನ್ಯರಿಗೆ ಹೆಲ್ಪ್ ಆಗುವಂಥದ್ದೆಲ್ಲ ಪ್ರೋಗ್ರಾಮ್ ಮಾಡ್ತಾರೆ. ತುಂಬ ಶಿಬಿರ ಮಾಡಿದರು ಫುಡ್ ಫಾಲ್ಸಿದು. ಹಾಗೆ ಅಲ್ಲಿದು ವಿಡಿಯೋ ಎಲ್ಲ ತೆಗಿಲಿಕ್ಕೆ ಹೇಳಿದ್ರು ಅವರು. ಹಾಗೆ ನಾನು ತೆಗೆದೆ, ಆದರೆ ಅದ್ರ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ವಿಡಿಯೋ, ಯಾಕಂದರೆ ಅಲ್ಲಿ ಕಾಪಿರೈಟ್ ಬಂತದು. ಹಾಯ್ ಅಂತ ಲಾವಣ್ಯ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಸಿಸ್ ಲೈಕ್ ಡನ್ ಅಂತ ಹೇಳ್ತಾರೆ. ಡಿ ಜೆ ಗೌಡ್ರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ಶಾರ್ಟ್ ಮಾಡಿ ಹಾಕಿತ್ತು, ಸಾಂಗ್ ಹಾಕಿ. ಇಲ್ಲದಿದ್ದರೆ ವಿಡಿಯೋ ಮಾಡಿದ್ರಲ್ಲಿ 2 ಸಲ ಅಪ್ಲೋಡ್ ಮಾಡಿದೆ, 2 ಸಲ ಕೂಡ ಕಾಪಿರೈಟ್ ಬಂತು. ಸಂಧ್ಯಾ ಅವರು ಬಂದರು. ಹಾಯ್ ಅಕ್ಕಂದ್ರೆ ಹಾಯ್ ಸಂಧ್ಯಾ, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟಿಂಗಲ್ಲಿದ್ದಾರೆ ಸಂಧ್ಯಾ ಸಿಸ್. ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈಫ್ ಸಂಧ್ಯಾ ಸಿಸ್.
ಅದು ಹಿಂದೂ ಹೌದಲ್ಲ, ಹೌದೌದು, ಅಜಿತ್ ಅಣ್ಣನವರ ಫೋಟೋ, ಹೌದು. ಅದು ಹೊಸತು ಕಟ್ಟಡ ಆದದ್ದು, ಅಲ್ಲಿ ಶಿಶು ಮಂದಿರ ಇತ್ತು, ಅದರ ನಂತರ 3 ಮಾಡಿದ್ದು ಕಟ್ಟಡ ಆಯಿತು. ಅಲ್ಲಿ ಸಾರ್ಥಕ್ಯ ಅಂತ ಹೆಸರಿಟ್ಟಿದ್ದಾರೆ ಕಟ್ಟಡಕ್ಕೆ. ಮತ್ತೆ ಮಕ್ಕಳಿದ್ದು, ಚಿಕ್ಕ ಮಕ್ಕಳದ್ದು ಶಿಶು ಮಂದಿರ ಉಂಟಲ್ಲಿ. ನನ್ನ ಮಕ್ಕಳು ಕೂಡ ಅಲ್ಲಿಯೇ ಕಲ್ತದ್ದು. ಶ್ಲೋಕ ಹೇಳಿಕೊಡ್ತಾರೆ ಮಕ್ಕಳಿಗೆ, ವಚನ ಹೇಳಿಕೊಡ್ತಾರೆ, ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಎಲ್ಲ ಹೇಳಿಕೊಡ್ತಾರೆ ಅಲ್ಲಿ ಶಿಶು ಮಂದಿರದಲ್ಲಿ. ಸ್ವಲ್ಪ ಎಲ್ಲ ಹೆಲ್ಪ್ ಆಗ್ತದೆ ಮಕ್ಕಳಿಗೆಲ್ಲ ಅದರ ಬಗ್ಗೆ ತಿಳಿದುಕೊಳ್ಳಿ. SVS ಅವರು ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಅವರು, ಸಂಧ್ಯಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಪೋರ್ಟ್ ಮೆಸೇಜ್ ಜಾಸ್ತಿ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಮೆಸೇಜ್ ಜಾಸ್ತಿ ಪಾಡೊಚ್ಚಿಗೆ. ಹ್ಯಾಪಿ ಬರ್ತ್ಡೇ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ ಸಿಸ್, ಥ್ಯಾಂಕ್ ಯು. ಬರ್ತ್ಡೇ ಅಂದು ಇನಿ ಬರ್ತ್ಡೇ ಮುರಾನಿಂಚ TV17 ನೀನು ಹ್ಯಾಪಿ ಬರ್ತ್ಡೇ ಪರದಿತ್ತೇರಿ ಇನಿ ಬರ್ತ್ಡೇ ನಾನೇ ಹ್ಯಾಪಿ ಬರ್ತ್ಡೇ ಇಜ್ಜಿ ಅಂದಿನಿ ನನ್ನ ಬರ್ತ್ಡೇ. ಸಪೋರ್ಟ್ ಒಂದು ಮೆಸೇಜ್ ಆಗ್ತದೆ. ಥ್ಯಾಂಕ್ ಯು. ಇನ್ಸ್ಪೈರಿಂಗ್ ವರ್ಲ್ಡ್ ಹಾಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಅದು ನಿಮಗೆ ಕೌಂಟ್ ಆಗಲ್ಲ. ಹೌದಾ ಸರ್, ಗೊತ್ತಿರಲಿಲ್ಲ ನನಗೆ. ಓಕೆ ಥ್ಯಾಂಕ್ ಯು ಹೇಳಿದ್ದಕ್ಕೆ. ದೇವ ಪುಗೆ ಪಾಡ್ದು ಪೋಯಿನ ಮೂಲು. ಹಾಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಅವರು ಮೆಸೇಜ್ ಎಲ್ಲ ಬಿಟ್ಟು ಹೋಗಿದೆಲ್ಲ, ಇಷ್ಟು ಬಿಟ್ಟು ಹೋಗಿದೆ. ನನ್ನ ಬರ್ತ್ಡೇ ನೋಡಿ, ಪಿನ್ ಐಡಿಗೆ ಕನೆಕ್ಟ್ ಆಗದವರು ಕನೆಕ್ಟ್ ಆಗಿ. DJ ಗೌಡ ಲಾಕ್ಸ್ ID ಪಿನ್ ಐಡಿಗೆ ಕನೆಕ್ಟ್ ಆಗದವರು ಕನೆಕ್ಟ್ ಆಗಿ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. ಲಾವಣ್ಯ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಲಾವಣ್ಯ ಸಿಸ್. ಲಾವಣ್ಯ ಸಿಸ್, ನೀವು ಪಿನ್ ಐಡಿಗೆ ಕನೆಕ್ಟ್ ಆಗದಿದ್ರೆ ಹಾಗೆ. ಓಕೆ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. ನಿನ್ನ ಕೇಳ ನನ್ನ ಪ್ರಾಣವೇ, ನನಗೆ ಬೇರೆ ಯಾರಿಲ್ಲವೇ. ನನ್ನ ಹಸೆಯ ಹೂವೆ, ಬೆಳದಿಂಗಳ ಚೆಲುವೆ, ಬಗೆ
ಹಾಡುವ ನಗೆ ಮಲ್ಲಿಗೆ ನಾಳೆಯ ಕನಸೊಂದಿಗೆ ಕಣ್ಣಿನಲ್ಲೂ ಉಂಟು ಅಂದವುಂಟು ನೋಡು ಹಾಡುವ ನಗೆ ಮಲ್ಲಿಗೆ ನಾಳೆಯ ಕನಸೊಂದಿಗೆ. ಥ್ಯಾಂಕ್ ಯು ಲಾವಣ್ಯ ಸಿಸ್. ಬಾಯ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಲಾವಣ್ಯ ಸಿಸ್. ಒಂದು ಸ್ವಲ್ಪ ದಿನ ಬಿಸಿ ಇದ್ದೇನೆ, ಮತ್ತು ನಿಮ್ಮದು ವೀಡಿಯೋ ನೋಡ್ತೇನೆ ಆಯಿತಾ. ಇವತ್ತು ನೋಡಲಿಲ್ಲ, ನಾಳೆ ನೋಡ್ತೇನೆ ವೀಡಿಯೋ ಆಯಿತಾ.
सुनीता मिश्रा, राधे राधे। सुनीता मिश्रा, वेलकम टू माय लाइव। आप कैसी हैं दीदी? सुनीता दीदी आप कैसी हो? ठीक हूँ, क्या कर रहे हो? कुछ नहीं दीदी, आपसे बात कर रही हूँ। लाइक डन, थैंक यू सो मच दीदी, थैंक यू सो मच। आप लाइव करते हो जिस दीदी, आप लाइव करते हो? का शॉर्ट वीडियो बहुत अच्छा है दीदी। मुझे अच्छा लगता है आपका शॉर्ट वीडियो देखने में। ರಂಜಿತ್ ಸಾಲಿಯನ್ ಅವ್ರು ಬಂದರು. ಹೇಗಿದ್ದೀರಾ ಸಿಸ್ಟರ್? ಹುಷಾರಿದ್ದೇನೆ. ನೀವು ಹೇಗಿದ್ದೀರಾ ರಂಜಿತ್ ಅವರೇ? ವೆಲ್ಕಮ್ ಟು ಮೈ ಲೈವ್ ರಂಜಿತ್ ಸಾಲಿಯನ್. ಥ್ಯಾಂಕ್. ಚಹಾ ಕುಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಹಾಂ, ಚಹಾ ಕುಡ್ದಾಯ್ತು. ನಿಮ್ದಾಯ್ತಾ? ನಿಮ್ಮದು ಊರು ಅಕ್ಕ? ನಮ್ಮದು ಮಂಗಳೂರು. ರಂಜಿತ್ ಅವರೇನೋ ನಿಮ್ಮದು ಊರು ಯಾವುದು? मॉर्निंग 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 मॉर्निंग। दीदी आप मॉर्निंग लाइव करते हो? कितने बजे करती हो दीदी लाइव? मैंगलोर कद्री अला सूरतकल। चाय कॉफ़ी हो गया? हाँ दीदी हो गए, चाय हो गए। चाय अभी अभी पी लिया मैंने। आपने चाय पी लिया? अभी चाय पी के लाइव में बैठ गए अभी। नहीं, आप नहीं पीते हो? शाम को नहीं पी कॉफ़ी चाय? मुझे तो चाय पीने की आदत है दीदी, शाम को और सुबह दोनों टाइम में मैं चाय पीती हूँ। ಚಿರತ್ಕಲ್ ಗೋವಿಂದಸ್ ಕಾಲೇಜ್ ನಿಯರ್ ಅಕ್ಕ. ಅದು ಸ್ವಲ್ಪ ಆಚೆ ಬರ್ತದೆ, ಒಳಗೆ ಹೋಗ್ಬೇಕಲ್ಲಿ. ಯಾಕ್ರಿ, ಏನಾಯಿತು? ರಂಜಿತ್ ಅವರೇ ನಿಮ್ದೆಲ್ಲಿ ಸುರತ್ಕಲ? ಆ ಲೈವಲ್ಲಿ ಪ್ಲೇಸ್ ಹೇಳ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ. हाँ, मैंने अपने आपका लाइव में आया था, आई थी वो शाम आप लाइव करते थे ना, उस टाइम आ गई थी मैं। ರೋಲ್ ನಂಬರ್ 8 ಪ್ರೆಸೆಂಟ್ ಟೀಚರ್ ಕಿರಣ್ ಕುಮಾರ್ ಹಿಂದೂ ಅವರು ಬಂದರು. ಹಾಯ್ ಕಿರಣ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಆವಾಗ ಪ್ರೆಸೆಂಟ್ ಎಲ್ಲಿ ಅಕ್ಕ ನೀವು? ಅಲ್ಲ, ಪ್ರೆಸೆಂಟ್ ಪ್ಲೇಸ್ ಹೇಳ್ಬಾರ್ದಂತೆ, ಅದಕ್ಕೆ ನಾನು ಸುರತ್ಕಲ್ ಅಂತ ಹೇಳಿಬಿಡೋದು. ಹಾಗೆ ರಂಜಿತ್ ಅವರೇ, ಲೈವಲ್ಲಿ ಹೇಳ್ಬಾರ್ದಂತೆ ನಮ್ಮದು. ಈಗ ಅಲ್ಲಿ ಹತ್ತಿರದ ಪ್ಲೇಸ್ ಹೇಳಬೇಕಂತೆ, ಹಾಗೆ ಅದಕ್ಕೆ ಹೇಳೋದು. ಹಾಗೆ ಪ್ರೆಸೆಂಟಲ್ಲಿ ಹೇಳಲಿಕ್ಕಾಗೋದಿಲ್ಲ ಹಾಗೆ.
ವಿಶ್ ಯು ಹ್ಯಾಪಿ ಬರ್ತ್ಡೇ ಡಿಯರ್ ಫ್ರೆಂಡ್ ಸಂಗೀತ ಅವರೇ. ತಗೊಳ್ಳಿ, ಕಟ್ ಮಾಡಿ ಹಂಚಿ ಎಲ್ಲರಿಗೂ, ಲೈವ್ ಓನರ್ ಅವರೇ. ಹೌದು, ನಿಮಗೆ ಹೇಗೆ ಗೊತ್ತಾಯ್ತು ಕಿರಣ್ ಅವರೇ ನಂದು ಬರ್ತ್ಡೇ ಅಂತ? ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ, ನಿಮ್ಮ ವಿಶಸ್ಗೆ ಥ್ಯಾಂಕ್ ಯು. ಓಕೆ ಅಕ್ಕ ಮಲ್ಲೆಜ್ಜಿ ಆ ತುಳು ರಂಜಿತ್ पंड्रेज्जी अंच सूरत कल्पन पिन मुट्टने अल्पने मॉर्निंग में बालकनी में लाइव चला के छोड़ देती हूँ। हाँ म्यूट लाइव में है। ओके ओके सिस, मैं भी कभी कभी म्यूट लाइव करती हूँ दीदी। सुबह तो बिजी, काम वो काम ये काम कैटरिंग काम। अभी तो थोड़ा वक्त शाम को थोड़ा फ्री मिलता है। मॉर्निंग में बालकनी ರಂಜಿತ್ ಅವರೇ ಚಾನಲ್ ಉಂಟಾ ನಿಮ್ಮದು? ರಂಜಿತ್ ಸಾಲೇನ್ ಅವರೇ ಚಾನಲ್ ಉಂಟಾ? ಮೆಸೇಜ್ ಹೋಯ್ತು ಮೆಸೇಜ್ ಎಲ್ಲ. ನೀ ಬಂದು ನಿಂತಾಗ ನಿಂತು ಓ ಏತ್ ಮೆಸೇಜ್ ಬೈತನ್ पूरा ಎಲ್ಲ ಮೆಸೇಜ್ ಎಲ್ಲ ಬಂದಲ್ಲ। 8 से 9 बजे तक। ओके दीदी ओके, मेरा भी लाइव 8 से 9 बजे तक। सुबह सुबह मेरा लाइव भी 8 बजे, 8 बजे से 9 बजे मेरा लाइव भी ಸೇಮ್ ಟೈಮ್ दीदी। ಆರ್ಕಿಟೆಕ್ಟ್ ಅವ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ। ಕಿರಣ್ ಗಂಟೆಗೆ ಲೈವ್ ಮನ್ಪು ಪ್ಲೀಸ್ ಲಕ್ ದಿತ್ತಂಡ ಬಲ್ಲೆ ಯಾವೇ ಸಂಗೀತ ಅವರ। ಓಕೆ ಓಕೆ ಲಕ್ ದಿತ್ತಂಡ ಬರ್ತಾರೆ। फेस सामने लग कमेंट आते हैं। हाँ फेस सामने से लगने से ही कमेंट आते हैं, म्यूट लाइव में कमेंट नहीं आता है। हम लोग बात करेंगे तो वो भी कमेंट डाल के जाते हैं, तो डाल के लाइक करके जाते हैं। ಕಡಲೆಪುರಿಗೆ ಜೈ, ಕಡಲೆಪುರಿಗೆ ಜೈ ಏರಿ ಕಡಲೆಪುರಿ ಕಿರಣ್ ಕಡಲೆಪುರಿ ಏರು ಇಂದೇ ಮೆಸೇಜ್ ಇವರ ಶೋ ಪುಜಿ ಮಾರ್ರೆ ಗಳಿಗೆ ಇವರ ಎಂತೂ ಪಿನಿ ಓಳುಂಡು ಮೆಸೇಜ್ आर्किटेक्ट लबत पोएರು। हाँ गलत कमेंट बैड कमेंट आते। लाइव करने में भी अच्छा नहीं लगता है, वो बैड कमेंट आएगा तो। आपको भी आता है बैड कमेंट? अभी अभी लाइव करने को भी डर लगता है दीदी, ये बैड कमेंट की वजह से। ಉಂಡರಾ ಲೈವ್ ಓನರ್ ಬಂದ್ರೆ ಆ ಉಂಡೆ ಕಿರಣ ಉಂಡದು ಇತ್ತೆ ಕರದ್ ಚಾ ಪರ್ದಾಂಡ್ ನನ್ನ ಬಯ್ಯದ ಒನಸ್ದ ರೆಡಿ ಆವಡ್ ನನ್ನ ಇಜ್ಜಿನಿ ಬಯ್ಯಡ್ ನಾಗಮಂಡಲ ಉಂಡ ಇಕ ನಾಗಮಂಡಲದಡೆ ಪೋಪ ಬಯ್ಯಡ್
हाँ आते हैं, मेरे हस्बैंड को भी अच्छा नहीं लगता है। हाँ दीदी, मेरे हस्बैंड को भी अच्छा नहीं लगता है। मैं लाइव करती हूँ ना, उसको भी अच्छा नहीं लगता है। वो बैड कमेंट आएगा तो उससे बोलती हूँ, मैं छुपा के नहीं रखती हूँ हस्बैंड से, सब बोलती हूँ ना। वो बोलते लाइव मत करो बैड कमेंट आएगा तो लाइव मत करो, ऐसे बोलते हो। ಈಗ ಈವ್ನಿಂಗ್ ಲೈವ್ 8 ಗಂಟೆಗೆ ಲೈವ್ ಓನರ್, 5 ಗಂಟೆಗೆ 5 ಗಂಟೆ 5 ಗಂಟೆ ಮುಟ ಕಿರಣ್ ಅವರೇ, 5 ಗಂಟೆಯಿಂದ 6 ಗಂಟೆ ಈವ್ನಿಂಗ್ ಲೈವ್ 5 to 6. ಒಂಜಿ ತುಳು ಸಾಂಗ್ ಪಲ್ಲೆ ಅಕ್ಕ ಮಂಗಳ ಪಾಡುಗ ಅಯ್ಯೋ ಯಾನೆ ತುಳು ಸಾಂಗ್ ಮದ್ವೆ ಎಂಕ್ ತುಳು ಸಾಂಗ್ ಗೊತ್ತಿಜ್ಜಿ ಒಂಜಿ ಪನ್ಪೆ ಅರ್ಧ ಗೊತ್ತುಂಡು. ಎಕ್ಕ ಸಕ ಎಕ್ಕ ಸಕ್ಕಲ ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತೆರಿತ್ತೆಲ, ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತೆರಿತ್ತೆಲ, ಎಕ್ಕ ಸಕ ಎಕ್ಕ ಸಕ್ಕಲ. ಗಂಗೆ ಗೌರಿ ಕಾಳಿ ಬೊಳ್ಳಿ ಇಂಚಿ ಬಲೆದೆ, ಮಲ್ಲ ಮಲ್ಲ ಚೊಂಪು ಪೇರು ಕೊರಡು ಶಾರದೆ, ಓಲು ಇತ್ತಿ ನೆಲ್ಲಿಕಾಯಿ ಉಪ್ಪು ಸೇರುಡು, ಬದುಕು ಪನ್ಪಿ ಉಯ್ಯಾಲೆಡು ನಮ ಕುಲ್ಲೆಕ, ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ. आपका कितने बच्चे हैं? बॉयज, 2 भी लड़का। 2 बच्चे। आपका कितना बच्चा है दीदी? ಅಕ್ಕ ಎಂಚಿನ ವಾಯ್ಸ್ ಸೂಪರ್ ಅಕ್ಕ, ಇರಿಗೆ ಫಿಲ್ಮ್ ಅವಾರ್ಡ್ ಕೊರೋಡು ಅಕ್ಕ. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಈರೊಂಜಿ ಬಂಡಾರದ ಫಿಲ್ಮ್ ಅವಾರ್ಡ್ ಕೊರ್ರದ. ಅಯ್ಯೋ ದಾಲೆಡ್ಡಿಜ್ಜಿ ವಾಯ್ಸ್ ಪೊಕ್ಕಡಿಂಚ ಮನ್ಪಿನ್ ಚೂರು ಚೂರು నీకు పని పర్ పొక్కడే పని మీద నన్ను మంగ్యాలు మన ఎడ్డే వయసుండు ಯಾನೊಂಜಿ ಮಂಗಿ ಎದ್ದಿತ್ತಲೆ ಎನ್ನ ವಯಸ್ಸು ಎಡ್ಡೆಡು ತೋಜರು ಫಿಲ್ಮ್ ಅವಾರ್ಡ್ ತಿಕ್ಕುಡು. ಅಯ್ಯೋ ಜಗಮರಿಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ನೀ ಜೊತೆಗಿರಲು ಹೃದಯಗಳು ಹಾಡಿದೆ, ಸರಸಮಯ ತಿಸನಿಯ ಪದಗಳ ಸಾಲು ಸಾಲು ಕವನವಾಗಿದೆ. ಈರು ತುಳುನಾಡದ ಕೋಗಿಲೆ ಅಕ್ಕ ಅಂದಂದು ಈರು ಮನೆ ಹೋಗ ಕೋಗಿಲೆನೆ ಹೋಗದು. ಓ ದೇವ, ಬುಲಿಪೊಚ್ಚಿ ಪ್ಲೀಸ್ ಸಂಗೀತ ಅಂದಿ ಎಂಕ್ ಸತ್ಯ ಬುಲಿಪೆರೆ ಬರ್ಪುಡು ಕಿರಣ್. ಅವು ಚೂರು ಪದ್ಯ ಚೂರು ಸ್ಯಾಡ್ ಪದ್ಯತೆ ಅಂಚ ಅಂಚ ಚೂರು ಬುಲಿಪ್ತಿತ್ತು ಪನೋಡ ಆಪುಂಡು ದಾದನ್. ಅಕ್ಕ ಎಂಕುಲು ಸುರುಕು ರಡ್ಡು ರಡ್ಡು ದೋಸೆ ತಿನ್ಕನೆ ತಿಂದು ಬಲೆ ಯಾ ನೋಡೆ ತಿನ್ಪಿನಿ ದೋಸೆ ಈರ ಕೈತಲ್ಲ ಉಂಡು ತೋಜೋಡು ಈರು ಎಂಗಲ್ಲ ಅವಳು ಇಡ್ಲಿ ಉಂಡು ನಾನು ಇಡ್ಲಿ ತಿನ್ಪೆ, ಎಂಗಲ್ಲ ಅವಳು ಇಡ್ಲಿ ಉಂಡು ಇಡ್ಲಿ ತಿನ್ಪೆ. తెలిపొచ్చి దోశ తినలే పక్క తికొండ మిని వంగాపుండు
ದೋಸೆ ತಿಂದು ಅರ್ಧಡ್ ಬಾಯಿಡ್ದು ತೆಲ್ಪನಾಗ ತಿಕ್ಕೊಂಡ ಅಕ್ಕ ಲೈಕ್ ಕೊರಿಯಾವೆ ಒಬ್ಬ ಇತ್ತು ಕೊರ್ಪಿನಿಗೆ ಅದು ರಂಜಿತ್ ಲೈಕ್ ಮಲಜಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ತುಲೆ ಅನ್ನ ಪದ್ಯ ಇದು ಪದ್ಯ ಬಂಡ್ರೆ ಪಂಡದೆ ಪದ್ಯ ಪನಿ ಬಗ್ಗೆ ಒಂಜಿ ಜನ ಇಜ್ಜೀರು ಪೂರ ಪೋಯಿರು. ಓಕೆ ಓಕೆ ಕಮೆಂಟ್ ಪಾಡ್ಲೆ ಅವೇ ರಂಜಿತ್ ಕಮೆಂಟ್ ಪಾಡ್ಲೆ ಅಪ್ಪ ಹಿಂಗೆ ಗೊತ್ತಪ್ಪ ನೀರ್ನ ಚಾನಲ್ ಇತ್ತಂಡ ತೂವೋಲೆ ಅತ್ತೆ ವೀಡಿಯೋ ತೂವೋಲೆ ಅತ್ತೆ ಅಂಚ ತುಲೆ ಪದ್ಯ ಪನ್ನಿ ಪೂರ ಪೋಯಿರು. ಆಯ್ಕೆ ಪದ್ಯ ಪನ್ಪುಜಿ ಬಲಿ ಅಯ್ಯೋ ಕಂಗಳು ಬಂದನೆ ಹೇಳಿದೆ ಹೃದಯ ತುಂಬಿ ಹಾಡಿದೆ ಹಾಡದೆ ಉಳಿದಿಹ ಮಾತು ನೂರಿದೆ ಯಾನು ಹೊರನೆಲೆ ಕೊರ್ಪು ಜಕ್ಕ ಇಷ್ಟ ರಂಚ ಕೊರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯಾನ್ ಪೊಕ್ಕಡೆ ಪನ್ನಿ ಅವು ಲೈಕ್ ಕೊರ್ಪಿನ ಪುರ ನಿಕಲ್ನ ಇಷ್ಟ ಅವು ಏಪಲ ಕೊರ್ಲೆ ಅತ್ತಿ ಆನಿಂಚನಿಗೆ ಪನ್ನೀಡೆ ಓಕೆ ಲೈಕ್ ಕೊರ್ನಿಗೆ ಥ್ಯಾಂಕ್ ಯು ಸೋ ಮಚ್. ಇದು ತುಳು ಪದ್ಯ ಬಂಡದೆ ಗೊತ್ತು ಪುಳಂಜಿ ಬಂಡ ತುಳು ಪೋಚಿ ಬಲಿ ಪೋಚಿ ಮಾತ್ರ ಎನ್ನ ಜೀವದ ಸೆಳೆಯಾಲ ಪ್ರತಿ ಜನ್ಮಗು ಜೊತೆಯಾಲ ಎನ್ನ ಉಡಲದಾರ ಮನೆ ರಾಣಿಯ ಆತೆ ಬರ್ತೀನಿ ಅಡೇ ಲೈನ್ ಬರ್ತೀನಿ ಕುಡೊಂಜಿ ಲೈಕ್ ಕೊರ್ರೆ ಅಪ್ಪನ ಕೊಡ್ದು ಬಿಡ್ಲೆ ಪದ್ಯ ಅಯ್ಯೋ ಕಿರಣ್ ಅವರು ಇದ್ದೀರಾ ಕಿರಣ್ ಅವರೇ सुनीता सिस आप है क्या ಯಾವ ಅಕ್ಕ ಖುಷಿ ಸಾಕಾಣತ್ತೆ ನನ ಪದ್ಯ ಬಂಡ್ರೆ ಮನ್ಪುಜು ಅದೇ ನನ್ನ ಮನ ಬೊಡ್ಚಿ ಪದ್ಯ ಅನ್ವಿನ ಅಂದತೆ ಹಾಸ್ಪಿಟಲ್ दादा ಕಿರಣ್ ಹಾಸ್ಪಿಟಲ್ ಉಳ್ಳಾರ ಪನ್ಪರು ಏರುಲ್ಲೇರು ಹಾಸ್ಪಿಟಲ್ ಏರೆಗೆ ಹುಷಾರಿಜ್ಜಿ ಈಗಿನ ಸ್ಟ್ಯಾಚು ಮುಲ್ಲ ನಮ್ಮ ಕಾರ್ಕಳದ ಸರ್ಕಲ್ ಮಾಡುವ ದಾಯಿ ಸ್ಟ್ಯಾಚುನ್ ಕಾಣ್ತದೆ ಅಕ್ಲಿ ನಾನು ಕಲ್ದಕ್ಕೆ ನಂದು ಸ್ಟ್ಯಾಚು ಮಾಡ್ದು ಕಿರಣ್ ಏರುಲ್ಲೇರು ಹಾಸ್ಪಿಟಲ್ ಕಿರಣ್ ಬ್ರೋ ಹಾಸ್ಪಿಟಲ್ ಏರುಲ್ಲೇರು ಹಾಸ್ಪಿಟಲ್ ಈತ ಜೋರ್ದು ಇದು ಕುಲ್ದಿನ ಮಾರ್ರೆ ಆಕುಲು ಹಿಂಗೆ ನೆರವೇರವಲ್ಲ ಹಾಸ್ಪಿಟಲ್ ದಕುಲು ವಾ ನಮ್ನೆ ಪದ್ಯ ಬಂದ್ಬಿಡು ಪೊಂಜ ಒಂದು ಹಾಸ್ಪಿಟಲ್ ಇತ್ತಿನಕುಲ್ಲ ಬಲಿಪ ಇರತ್ತ ಯಾನ್ ದಾದ ಅಂಡ್ ಕಿರಣ್ ಹುಷಾರಿಜ್ಜೆ ಅಂದಂದು ಉತ್ತಮ ಗಾಯಕಿ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಬಂದಂದು ದಾಲ ತಿಕ್ಕಂದು ಪ್ರೈಸ್ ಹೆಂಗ್ ಕಡಿಜಿದಲ್ಲ ರಾಷ್ಟ್ರ ಪ್ರಶಸ್ತಿ ಕೊರ್ಪಿನ ಕುಲೀರ್ ರೆಡ್ ಲೈನ್ ಪದ್ಯಗ ಕಿರಣ್ ಬ್ರೋ ದಾದ ಅಂಡ್ ಓ ಮಂತ್ಲಿ ಚೆಕಪ್ಪಾ ಓಕೆ ಓಕೆ ಮಲ್ಪೆ ಚೆಕಪ್ ಮಲ್ಪೆ ಓಕೆ ಓಕೆ ಯಾನು ಪೊಡಿತು ಪೋಯದ ಆದ ಸ್ಟಾರ್ ಶೈನ್ ಕಿಚನ್ ಅವ್ರು ಬಂದರು ಹಾಯ್ ಸಿಸ್ ಅಂತ ಹೇಳಿದ್ರೆ ಹಾಯ್ ಸ್ಟಾರ್ ಶೈನ್ ಅವರೇ ವೆಲ್ಕಮ್ ಟು ಮೈ ಲೈವ್ ಅಕ್ಕ ಸುರತ್ಕಲ್ ಪದ್ಮಾವತಿ ಹಾಸ್ಪಿಟಲ್ ಉಂಡೆ ಅಂದು ಉಂಡು ಸುರತ್ಕಲ್ ಉಂಡು ಪದ್ಮಾವತಿ ಹಾಸ್ಪಿಟಲ್
ಕಾಫಿ ಆಯ್ತಾ ಅಂತ ಕೇಳ್ತಿದ್ರೆ ಕಾಫಿ ಆಗಿದೆ ಸಿಸ್, ನಿಮ್ದು ಆಯ್ತಾ? ಸ್ಟಾರ್ ಸಿಸ್, ನಿಮ್ದು ಕಾಫಿ ಆಯ್ತಾ? ವೆಲ್ಕಮ್ ಟು ಮೈ ಲೈವ್. ನಿಮಗೆ ಬ್ಲೂ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ವೆಲ್ಕಮ್. ಉಂಟು ಮುಲ್ಪ ಪದ್ಮಾವತಿ ಹಾಸ್ಪಿಟಲ್ ಉಂಟು. ದಾಯಿ ರಂಜಿತ್ ಅವರೇ, ಯಾಕೆ ಕೇಳಿದ್ದು? ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ ಶೈನ್ ಅವರೇ, ಥ್ಯಾಂಕ್ ಯು. ಬಾಕ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ ಮೋಡ ಬಂದರೆ ಅವು ಸಾಂಗ್ ಗೊತ್ತುಂಡೆ ಪಕ್ಕ ಪನ್ನ ಅವು ಗೊತ್ತುಜ್ಜಿ, ಎರಡೇ ಅವೇ ಲೈನ್ ಗೊತ್ತು. ಆ ಮೋಡ ಬಾನಲ್ಲಿ ತೇನಾಡುತ್ತಾ ನೀ ಬಂದೆ ನೋಡೆನ್ನುತ್ತಾ ನನ್ನ ಆತೆ ಬರ್ಪಿ ನಾವು ಬರ್ಪುಜಿ ರಂಜಿತ್ ಅವರೇ, ಅದು ಬರುವುದಿಲ್ಲ, ಕಷ್ಟ ಉಂಟದು. ಅಲ್ಲ, ಅದು ಭಯಪಟ್ಟವೇ ಬರುವುದಿಲ್ಲ ಹಾಗೆ. ಇಲ್ಲದೆ ಒಂದು 2 ಲೈನ್ ಆದ್ರೂ ಬರ್ತದೆ, ಇಷ್ಟೇ ಬರುದು. ಸೂಪರ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಸ್ಟಾರ್ ಅವರು. ಥ್ಯಾಂಕ್ ಯು ಸ್ಟಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅರಳಿದೆ ಮುದುಡಿದ ಧಾವರೆ ಅರಳಿದೆ, ಬಯಸಿದೆ ಪ್ರಿಯತಮನ ಸರೆ ಬಯಸಿದೆ. ಅಕ್ಕ ಪ್ರಯತ್ನ ಮಲ್ಪ ಇರೆಗ್ ಸರಿಗ ಮಾಡುತ್ತಾ ದಿಕ್ಕು ಅಕ್ಕ, ಬೇಡ ರಂಜಿತ್ ಅವರೇ. ಅವರ ಪೊಕ್ಕಳೆ ಯಾಪ ಸರಿಗಮ ನಮಗ್ ದಿಕ್ಕುನು ಆಯ್ತು ಪುರ ಏರೆಗೆರೆ ತಿಕ್ಕೊಂಡು ಏರೇ ಗೊತ್ತು. ಐಕ್ ಅದೃಷ್ಟಲ ಬೋರ್ಡ್ ಅವ್ರ ನಮ್ಮಡಿ ಇಜ್ಜೆ ಅದೃಷ್ಟ ಅಂಚ ಐಕ್ ಸರಿಗಮಲ ಬಡ್ಚಿ ಓವುಲ ಬಡ್ಚಿ ಆನೆನ್ನಾತಿಗೆ ಸರಿಗಮ ಪದನಿಸ ಪನ್ಪೆ ಪದ್ಯ ಇಲ್ಲಡು ಕುಡೊಂದು. ಅಂದು ಏನ್ ಬಿಲ್ಲವಾಸ್ ದಾಯಿ ಬಿಲ್ಲವ ಅಂದು ಬಿಲ್ಲವ ಬಿಲ್ಲ ಬಿರ್ವಾಸ್. ಸ್ಟಾರ್ ಶೈನ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಬಿಲ್ಲವತೆ ಸಾಲಿ ಅನ್ನತೆ. ಸ್ಟಾರ್ ಶೈನ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ ಅವರೇ. ನೋಡಿ, ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಒಬ್ಬರಿಗೊಬ್ಬರು ಪಿನ್ ಐಡಿಗೆ ಕನೆಕ್ಟ್ ಆಗದವರು ಕನೆಕ್ಟ್ ಆಗಿ. ಸ್ಟಾರ್ ಶೈನ್ ಅವರೇ, ನಿಮ್ದು ಯಾವ ಊರು?
ನಿಮ್ಮದು ಲೈವ್ ಉಂಟಾ ಸ್ಟಾರ್ ಅವರೇ? ಎಷ್ಟು ಗಂಟೆಗೆ ಲೈವ್ ಟೈಮಿಂಗ್ಸ್ ಹೇಳಿ. ಒಂದು ವಾರ ಬ್ಯುಸಿ ಇದ್ದೀನಿ, ಮತ್ತೆ ಬರ್ತೇನೆ ಲೈವಿಗೆ, ಆದರೆ ಟೈಮಿಂಗ್ಸ್ ಹೇಳಿ. ರಂಜಿತ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಅವರೇ. ತಿಂಗಾಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ರೋಜೆಯ ಡಿಪಿಡಿ ಇರೇನೆ ಅವ್ವ. ಅಯ್ಯೋ ಡಿಪಿಡಿ ಅವು ಯಾನ್ ಅಂಚಜ್ಜಿ ಅವೇನು ಫುಲ್ಲು ಫಿಲ್ಟರ್ ಮಲ್ತು ಪಾಡ್ದಿ ಡಿಪಿಡು ಏತ್ ವೈಟ್ ವೈಟ್ ಪೈದ್ರತೆ ಡಿಪಿ ಫುಲ್ಲು. ಡಿಪಿಡಿ ಯಾನೆ ಅಂಡ್ ಅವು ಬ್ಲ್ಯಾಕ್ ಉಳ್ಳೆ ವೈಟ್ ಇಜ್ಜಿ ಅಂಚ. ಹೆಂಗೆ ಗೊತ್ತಾನೆ ರಂಜಿತ್ ಅವರೇ, ಈ ರಂಜನೆ ಬರ್ತದೆ ಅದೇ ಗೊತ್ತುಂಡೆ ಅವು ಫಿಲ್ಟರ್ ಮಂತ್ ಪಾಡ್ದಿನ ಫೋಟೋ ಅಂಚಾದು ಆಂದಿಜ್ಜಿ ಅವು ಮಸ್ತು ಬ್ರೈಟ್ನೆಸ್ ಪಾಡ್ದಿನ ಅವು ಫೋಟೋ. ಅವೇನೆ ಬ್ಲ್ಯಾಕ್ ಮಂತ್ ಶುರು ಪಾಡ್ಲೆಗೆ ಅಪ್ಪ ಗೊತ್ತಾಪ. ರಂಜಿತ್ ಅವರೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮದು ಚಾನಲ್ ಉಂಟಾ ರಂಜಿತ್? ಅಯ್ಯೋ ಶಿವನೇ దాదాండి బక్క పోయి బక్క ఇತ್ತು ಪೂ ಇದು ಅಂಚೂರು ಲೈವ್ ಉಳ್ಳೆ ಬಕ್ಕ ಬತ್ತಿರ್ವೆ. ಕೆಲವು ಚಾನಲ್ ಉಂಡು ಅಕ್ಕ ಅವು ಲಿಸ್ಟ್ ಮಲ್ತು ಬೊಕ್ಕ ಪನ್ಪೆ ಟಿವಿಡು ಒಂದು ಸಪೋರ್ಟ್ ಐಡಿಯಾ. ಓಕೆ ಓಕೆ ಅಂದ ಕೆಲವು ಚಾನಲ್ ಉಂಡೆ ಅಂಚೆ ನೀರು ಈ ಐಡಿ ಬೈದೋಡತ್ತೆ ಒಂದೇಟಿಜ್ಜ ಚಾನಲ್ ಒಂದು ಸಪೋರ್ಟ್ ಐಡಿಯಾ ಬಕ್ಕ ಪಕ್ಕಡೆ ಅನ್ನು ಬ್ಲೂ ಒಂದು ಕೊಡ್ತೀನಿ. ಬರ್ಚ ತೆರೆಗೊಂದು ಒಂದು ಖಾಲಿ ಅನೆ ಚಾನಲ್ ಉಂಡಂದು ದಾಯಿ ತೆಲಿಪುನು ಮಸ್ತ್ ಕುದರ್ ಪಲ್ನಿ ಚಾನಲ್ದ ಫಸ್ಟ್ ಬರ್ಪಿನ ನೇ ತುಂಬ ಇದಿತ್ತಾರೆ ಬೇತೆ ಚಾನಲ್ಡ್. ಅಯ್ಯೋ ಉದಯ ಟಿವಿ ಬೊಕ್ಕ ಸುವರ್ಣ ಚಾನಲ್ ಅಭಿಮತ 4 ಚಾನಲ್ ಇಜ್ಜಿ ಅಕ್ಕ ಇನಿದಾನ್ ನಾನು ಜಸ್ಟ್ ಬರ್ತೀನಿ ಸಪೋರ್ಟ್ ಮಾಡ್ತಾರೆ. ಓಕೆ ಓಕೆ ಥ್ಯಾಂಕ್ ಯು ರಂಜಿತ್ ಅವರೇ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ನಿಕು ಸಪೋರ್ಟ್ ಮಾಡ್ತಾಳೆ ಮಸ್ತ್ ಹೇಳ್ತೆ ಚಾನಲ್ ಇಜ್ಜಂದಿ ನಕಲು ಇಜಿಂದ ನಿಕುಲು ನಿಕಲ ವೀಡಿಯೋ ತೂದು ಎಂಗೋಲು ಸಪೋರ್ಟ್ ಮಾಡ್ಪಾರ ನಿಕುಲು
ಲೈವ್ ಮಲ್ದಿನ ಐಕೇನಿ ಅಂದಾರೆ ಗೊತ್ತಿನಿ ನಿಖಲು ಚಾನಲ್ ಒಂದು ಲೈವ್ ಮಲ್ದಿಜಾಳ ಎಂಗುಲು ವಿಡಿಯೋ ತೂದು ಸಪೋರ್ಟ್ ಮಲ್ಪು ಅಂದ ಪಂಡ ಲೈವ್ಗೆ ಬರ್ಪಾರ ತೇಯ್ಕ ನಾನು ಒಂಜಿ ನನ್ನ 10 ನಿಮಿಷ ಒಪ್ಪುಂಡು ಬಕ್ಕ ಲೈವ್ ಎಂಡ್ ಮಲ್ಪೆ ನಾನು ಒಂಜೇ ಗಂಟೆದ ಲೈವ್ ಮಲ್ಪುಂಡು ಒಂಜೇ ಗಂಟೆಡ್ ಏತ್ ಜನ ಬರ್ತೀರ 10 ಜನ ಅಂಚ 10 ನಿಮಿಷ ಒಳ್ಳೆ ಯಾರು ಯಾರಿಗೋ ಎಲ್ಲಿಂದೆಲ್ಲಿಗೋ ಸುಮ್ಮನೆ ಬರ್ತಾರೋ ದುಃಖ ಸಂತಸ ಉಕ್ಕಿ ಬಂದಾಗ ಕಣ್ಣೀರಿಡ್ತಾರೋ ಕಂಡೋರ್ಯಾರು ಹಣೆ ಬರಹದ ನಮಿಸಿನ ಮಾತು ಕೇಳೋರ್ಯಾರು ಲೈವ್ ಬೊಕ್ಕ ಬಲೆ ಅಕ್ಕ ಯಾನೆ ಮೀದು ಬರ್ಪೆ ಓಕೆ ರಂಜಿತ್ ಅವರೇ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಪೊರ್ತು ಬರ್ತದೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎನ್ನ ಕಾಂಡ ಎನ್ ಮಾಡ್ತೇವೆ ದೊರ್ ಮಾಡ್ತೇವೆ ಲೈವ್ ಉಂಡವೆ ಒಂಜೊಂಜಿ ಸಲ ಬೇಲೆ ಜಾಸ್ತಿ ಇತ್ತಂಡ ಬಿಸಿ ಇತ್ತಂಡ ಮ್ಯೂಟ್ ಲೈವ್ ಉಂಡು ಐಕ್ ಬರ್ತದೆ ಸಪೋರ್ಟ್ ಮಾಡ್ಲಿ ಸಪೋರ್ಟಿಂಗ್ ಮೆಸೇಜ್ ಪಾಡ್ದು ಬಿಡ್ಲೆ ಅವೆ ಐಕ್ ಎನ್ ಮಾಡ್ತೇದು ಕಾಂಡ ಎನ್ ಮಾಡುದು ಅವ್ರು ಮಾಡ್ದುಂಟ ಅದೇ 1 ಗಂಟೆದ ಲೈವ್ ಓಕೆ ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಅವರೇ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಇರು ಕಮೆಂಟ್ ಪಾಡ್ಯಾರತೆ ನನ್ನ ವಿಡಿಯೋ ತುದು ಇರು ಚಾನಲ್ ಪೋಯ್ಜೆರನ್ನ ಚಾನಲ್ ಪೋದು ಅವಳು ಒಂಜಿ ವಿಡಿಯೋಗೆ ಕಮೆಂಟ್ ಪಾಡೋಡು ಅಂಚ ಎಲ್ಲ ಚಾನಲ್ ಉಳ್ಳತೆ ಶ್ರೀ ದುರ್ಗಾ ತುಳು ಆ್ಯಂಡ್ ಕನ್ನಡ ವ್ಲಾಗ್ಸ್ ಪೋದು ಅವಳು ಒಂಜಿ ಒವ್ವಾಳ ವಿಡಿಯೋ ತೂದು ಚೂರು ಒಂದು ಕಮೆಂಟ್ ಪಾಡ್ದು ಬಿಡ್ಲೆ ಅಂಚ ಪನ್ನಿ ಮಿತ್ತುಡೆನ ಚಾನಲ್ ಪುದರ್ ಬರ್ಪುಡತ್ತೆ ಅವು ಡಿ ಪಿ ಅಲ್ಲಿ ಪೊದು ಮಲ್ಪಲೆ ಒಂದು ಕ್ಲಿಕ್ ಮಲ್ಪಲೆ ಒಂದಿಟ್ಟು ಫಿಂಗರ್ಸ್ ಚಾನಲ್ ಪೋಪುಂಡು ಚಾನಲ್ ವಿಡಿಯೋ ತುದು ಕಮೆಂಟ್ ಪಾಡ್ಲಿ ಮಕ್ಕ ವಿಡಿಯೋ ತುದು ಸಪೋರ್ಟ್ ಮಲ್ಪಲೇವೆ ಪ್ರತಿ ಜನ್ಮಗೂ ಜೊತೆಯಾದ ಕನಸೋಯಿದು ನನಸೋಯಿದು ನನ್ನೆದೆಯಲ್ಲಿ ಬಂದ ಮೊದಲ ಸಿಂಚನ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತ ಮಾರ್ಜನ ಅಂತರಂಗ ಎಂತ ಸೌಂದರ್ಯ ಕಂಡು ಮಿಂಚಾಗಿ ನೀನು ಬರಲು ತಲ್ಲಿಯೇ ಮಳೆಗಾಲ ಬೆಚ್ಚಗೆ ನೀ ಜೊತೆಗಿರಲು
ಕೂತಲ್ಲಿಯೇ ಚಳಿಗಾಲ ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆಗಾಲ ಇನ್ನೆಲ್ಲಿ ನನಗೆ ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ ನಾನಿನ್ನ ಕನಸಿಗೆ ಚಂದಾದಾರನು ಚಂದವಾಗಿ ನೀಡಲು ಬಂದೇ ಬರುವೆನು ನಾನೇರ ಹೃದಯ ವರದಿಗಾರನು ನಿನ್ನ ಕಂಡ ಕ್ಷಣದಲ್ಲಿ ಮಾತೆ ಮರೆವೆನು ಏತು ಮೆಸೇಜ್ ಬೈದೊಂದು ಒಂದು ನಿಮಿಷ ಏತು ಮೆಸೇಜ್ ಬೈದಂಡು ಒಪ್ಪದೆ ಒಂದು ಪ್ರೋಡೇ ಪೋದಿತ್ತು ಮೆಸೇಜ್ ಓಕೆ ಅಕ್ಕ ಅದು ಮುಂದಿನ ವೀಡಿಯೋಗೆ ಅಂದಂದು ಹೆಂಗ್ ಬಿನ್ನೇರು ಬತ್ತೀರಕ್ಕ ನಾಯಿ ಕೊರೆಪುಡು ಅಯ್ಯೋ ಬಿನ್ನೇರು ಬತ್ತೀರ ಹತ್ತಿ ಅವು ಎಂಗಲ ಬರಿತಲ್ಲದ ನಾಯಿ ಕೊರೆಪುಣು ಕಲ್ಲಡಿ ಬಿನ್ನೇರು ಬತ್ತೀನಿ ಕಲ್ಲಡಿ ಬಿನ್ನೇರು ಹತ್ತಿ ಬತ್ತೀನಿ ಬರಿತೆಲ್ಲ ಬಿನ್ನೇರು ಬೈತೀರ ಅಂತ ನಾಯಿ ಕೊರೆಪುಣ ಈಗ ಗುರ್ತ ಇಜ್ಜಿ ತೋಜುರ ಕಲ್ಲ ಓಕೆ ನನ್ನ ಲೈವ್ ಎಂಡ್ ಬಂತೊಂದುಲ್ಲ ಲೈವಿಗೆ ಬಂದ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ನಿಮ್ಮ ಭೇಟಿ ಬೆಳಿಗ್ಗೆ 8 ಗಂಟೆಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್